ಹರೇ ಶ್ರೀನಿವಾಸ. ನೋಡಿ ನಿನ್ನೆದ್ದು ಶ್ರೀಕೃಷ್ಣನ ಭಗವದ್ಗೀತಾ ಉಪದೇಶ ಅಲಂಕಾರ ನೋಡ್ಕೊಂಡು ಬನ್ನಿ. ಹಾಗೆಯೇ ಪೂಜೆದ್ದು ಕೆಲವು ಫೋಟೋಸ್ ಎಲ್ಲ ಹಾಕಿದ್ದೀನಿ. ಭೋಜನ ಶಾಲೆ ಆಂಜನೇಯ ದೇವರು ತುಂಬ ಚೆನ್ನಾಗಿ ಬಂದಿದ್ರು, ನೋಡ್ಬೋದು ನೀವಿಲ್ಲಿ. ಇವತ್ತು ಎರಡೆರಡು ವೆರೈಟಿ ಅಡುಗೆನ ತೊಗೊಂಬಂದಿನಿ. ಒಂದು ಗಂಜಿ ಸಿಂಪಲಾಗಿ, ಆಮೇಲೆ ವ್ರತಕ್ಕೆ ಬರುವಂತಹ ನೇಂದ್ರ ಬಾಳೆಹಣ್ಣಿನ ಸ್ಪೆಷಲ್ ಈ ರೆಸಿಪಿನೆಲ್ಲ ನೋಡ್ಕೊಂಡು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೋಡಿ, ಇದು ನೇಂದ್ರ ಬಾಳೆಹಣ್ಣಿದ್ದು ಸಿಂಪಲಾಗಿ ಮಾಡುವಂತಹ ಒಂದು ಗಂಜಿ ಮತ್ತು ಚಟ್ನಿ. ನೋಡಿ, ಅನ್ಪಾಲಿಶ್ಡ್ ಬೆಳ್ತಿಗೆ ಅಕ್ಕಿನ ನಾನು ತಗೊಂಡಿದ್ದೀನಿ ಇಲ್ಲಿ. ಅದನ್ನ ತೊಳೆದು ಬೇಯಕ್ಕಿಟ್ಟಿದ್ದೆ ಡೈರೆಕ್ಟಾಗಿ. ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಬೇಕು. ಇದು ವ್ರತಕ್ಕೆ, ಎರಡೂ ವ್ರತಕ್ಕೆ, ಶುರುವಿನ ವ್ರತಕ್ಕೂ ಕೊನೆಯ ದ್ವಿದಳ ವ್ರತಕ್ಕೂ ಈ ಗಂಜಿನ ಊಟ ಮಾಡ್ತಾರೆ. ಯಾಕಂದರೆ ಹೊಟ್ಟೆ ಊರಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ಹೆರ್ಕೊಂಡು ಅದನ್ನ ಹಾಲು ತಗೊಳ್ಳಿ. ತುಂಬ ಸಲ ತೋರಿಸಿದ್ದೀನಿ. ಇದರ ಮಿಕ್ಸಾಗಿ ಅಡಿಷ್ನಲ್ ಆಗಿ ಮಾಡುವಂಥದ್ದು ನಾನು ಹೊಸದಾಗಿ ಮಾಡಿರುವಂಥದ್ದು, ಅದನ್ನ ನೀವು ನೋಡ್ಕೊಂಬನ್ನಿ. ಹೀಗೆ ಹಾಲು ತೆಕ್ಕೊಂಡು ಇಟ್ಕೊಳ್ಳಿ. ಗಂಜಿ ಬೇಯ್ತಾ ಬರಬೇಕು. ಮುಕ್ಕಾಲು ವಾಶಿ ಬೆಂದ ನಂತರ ನಾವು ಹಾಲು ಹಾಕಬೇಕಾಗುತ್ತೆ. ಇದು ಇನ್ನೂ ಸ್ವಲ್ಪ ಬೇಯಬೇಕು. ಅಷ್ಟೊತ್ತಿಗೆ ನಾವು ಮ್ಯಾಂಗೋ ಶುಂಠಿ ಅಥವಾ ಮ್ಯಾಂಗೋ ಜಿಂಜರ್ ಅಂತ ಹೇಳ್ತೇವೆ, ಮನೆಯಲ್ಲಿ ಬೆಳೆದಿರುವಂಥದ್ದಿತ್ತು. ಅದಿನ್ನೂ ಬೆಳಿಬೇಕು. ಈಗ ಮಳೆ ಬಂದು ನಿಂತಿಲ್ಲ, ಆದ ಕಾರಣ ಸ್ವಲ್ಪ ಇನ್ನೂ ಬೆಳೆಯೋದು ಬಾಕಿ ಇದೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ. ಆದರೆ ಈ ವ್ರತಕ್ಕೆ ಬೇಕಲ್ಲ ಅಂತ ಕೊಯ್ಕೊಂಬಂದೆ. ನೋಡಿ, ಅದನ್ನ ಸ್ಲೈಸ್ ಮಾಡ್ಕೊಂಡು ಅದರ ಚಟ್ನಿ ಮಾಡೋಣ. ನಾನು ಇದಕ್ಕೆ ಶುಂಠಿ ಹಾಕೋದು ಮರ್ತೀನಿ. ನನಗೆ ಯಾರೋ ನಿನ್ನೆ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ಸಲ್ಲಿ ಹೇಳಿದ್ರು, ಶುಂಠಿ ಹಾಕ್ತೀವಿ, ಶುಂಠಿ ಚಟ್ನಿ ಮಾಡ್ತೀವಿ ಅಂತ. ನನಗೆ ಆಮೇಲೆ ಫ್ಲ್ಯಾಶ್ ಆಯ್ತು, ಹೌದಲ್ಲ ಶುಂಠಿ ಹಾಕೋಬೋದಿತ್ತಲ್ಲ ಅಂತಂದ್ಬಿಟ್ಟು. ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮ್ಯಾಂಗೋ ಮತ್ತು ಮ್ಯಾಂಗೋ ಜಿಂಜರ್ ಅಥವಾ ಮಾವಿನಕಾಯಿ ಶುಂಠಿ ಮತ್ತು ಇದರ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಆನಂತರ ಸ್ವಲ್ಪ ಅದಕ್ಕೆ ಪೆಪ್ಪರ್ ಪುಡಿ, ಬೇಕಂದರೆ ನಿಮ್ಗೆ ಏನು ಬೇಕು ಜೀರಿಗೆ ಪುಡಿ ಅದನ್ನು ನಿಮಗೆ ಬೇಕಾದಾಗೆ ಹಾಕ್ಕೊಳ್ಳಿ. ಆನಂತರ ಚಟ್ನಿ ಮಾಡಿ ಇದ್ರ ಗಂಜಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಉಪ್ಪು, ನೋಡಿ. ಆನಂತರ ಹುಳಿ ಬದಲಿಗೆ ಆಮ್ಚೂರು ಪುಡಿ ಅಥವಾ ನಾನು ಮಾವಿನಕಾಯಿ ಉಪ್ಪಲ್ಲಿ ನೆನೆಸಿಟ್ಟಿರೋದುಂಟಲ್ಲ ಅದನ್ನ ಹಾಕ್ಕೊಂಡೆ. ಆ್ಯಕ್ಚುಲಿ ತುಂಬ ಸುಲಭವಾಗಿ ಆಗುತ್ತೆ ಅಂದ್ಬಿಟ್ಟು ಇದರ ಚಟ್ನಿ ಮಾಡ್ಕೊಳ್ಳಿ. ಒಂದು ಸಲ ತೆಂಗಿನಕಾಯಿ ಹಾಲು ತೆಗೆದ ಆ ತೆಂಗಿನಕಾಯಿ ಚರಟ ಕೂಡ ಇತ್ತು, ಫೈಬರ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಫುಲ್ ಹಾಕ್ಕೊಂಡೆ. ಆ್ಯಕ್ಚುಲಿ ಚಟ್ನಿಗೆ ತುಂಬ ಚೆನ್ನಾಗಾಗುತ್ತೆ ಅದು. ಅಷ್ಟೊತ್ತಿಗೆ ಇದು ನೋಡಿದ್ದು ಗಂಜಿ ಬೇಯ್ತಾ ಬಂತು. ಅದಕ್ಕೆ ಹಾಲು ಹಾಕಿ ಒಂದು ಕುದಿ ಬರೆಸಿದ್ರೆ ಸಾಕು. ತುಪ್ಪ ಜೊತೆ ಊಟ ಮಾಡಲಿಕ್ಕೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ನೀವು ಹಾಲು ಬೇಕಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಹೆಚ್ಚು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದು. ನಾನು ಒಂದು ಕಡೆಯಷ್ಟು ತೆಂಗಿನಕಾಯಿಯದ್ದು ಹಾಲು ಹಾಕ್ಕೊಂಡೆ. ಆನಂತರ ಇಲ್ಲಿ ಚಟ್ನಿನೂ ರೆಡಿ ಆಯಿತು. ಆನಂತರ ನಾನು ಕಳೆದ ವರ್ಷ ಅಂತಂದರೆ 3-4 ತಿಂಗಳ ಹಿಂದೆ ಮಾವಿನಕಾಯಿನ ಉಪ್ಪಲ್ಲಿ ನೆನೆಸಿಟ್ಟಿರೋದು ಕಾಣ್ತಾ ಇದ್ದೀರಲ್ಲ, ಅದನ್ನ ಹಾಕಿ ಈ ಮಾವಿನಕಾಯಿ ಶುಂಠಿ ಹಾಕಿ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ. ಕುರು ಅಂತ ಬಾಯಿಗೆ ಸಿಗುತ್ತೆ. ಇದನ್ನ ಬೇಯಿಸಬೇಕಾದ ಬಾಡಿಸಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಇದು ಟೆಂಪರರಿ ಉಪ್ಪಿನಕಾಯಿ ಆದ ಕಾರಣ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಮಾವಿನಕಾಯಿ ಶುಂಠಿ ಸಪೋಸ್ ಇದು ಇಲ್ಲ ಅಂತ ಅನ್ನೋರು ಹುಳಿ ಮಜ್ಜಿಗೆನೂ ಹಾಕಬಹುದು ಅಥವಾ ಆಮ್ಚೂರು ಪುಡಿ ಹಾಕಿ ಆದರೂ ಮಾಡ್ಬೋದು. ಉಪ್ಪಿನ ನೀರಲ್ಲಿ ಹಾಕಿಟ್ಟು ನಡೆಯುತ್ತೆ. ಈ ಶುಂಠಿನ, ಮ್ಯಾಂಗೋ ಜಿಂಜರನ್ನು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ, ಈ ಮಾವಿನಕಾಯಿ, ಆನಂತರ ಶುಂಠಿ, ಆನಂತರ ಮ್ಯಾಂಗೋ ಜಿಂಜರ್, ಮಾವಿನಕಾಯಿ ಶುಂಠಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಇದು ಗಂಜಿಗಂತೂ ಹೇಳಿ ಮಾಡಿಸ್ದಂಗೆ ಇದೆ. ನೋಡಿ ಈ ಮಿಕ್ಸಿಗೆ ಸಪೋಸ್ ಮಾವಿನಕಾಯಿ ಉಪ್ಪಲ್ಲಿ ನೆನೆಸಿಟ್ಟೋದು ಇಲ್ಲ ಅಂತಂದರೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ನಡೆಯುತ್ತೆ ಅಥವಾ ಆಮ್ಚೂರು ಪುಡಿ, ಅದು ನೆನಪಲ್ಲಿರಲಿ. ಅಪ್ಪಿ ಸಾಸಿವೆ ಹಾಕಿಬಿಡಿ, ಅದು ಫಸ್ಟ್ ವ್ರತಕ್ಕೆ ಮಾತ್ರ ಬರುವಂಥದ್ದು. ನೋಡಿ, ಉಪ್ಪಿನಕಾಯಿನೂ ರೆಡಿ ಆಯಿತು. ಗಂಜಿನ ಸರ್ವ್ ಮಾಡೋಣ. ಈಗ ತುದಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆನಂತರ ಉಪ್ಪಿನಕಾಯಿ, ಚಟ್ನಿ, ಗಂಜಿ ಮೇಲೆ ತುಪ್ಪ ಹಾಕೋದನ್ನು ಮರಿಬೇಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮಗೆಲ್ಲರಿಗೂ ಇದು ಇಷ್ಟ. ಸಾಧಾರಣ ನಾನು ದ್ವಾದಶಿಗೂ ಗಂಜಿನ ತುಂಬಾ ಮಾಡ್ತೀನಿ ನಾನು, ನೀವು ನೋಡಿರ್ಬೋದು ನನ್ನ ವೀಡಿಯೋಗಳಲ್ಲಿ. ಈಗ ದ್ವಿದಳ ವ್ರತಕ್ಕೂ ಇದು ತುಂಬ ಸೆಟ್ ಆಗುತ್ತೆ. ತುಂಬ ಜನ ವ್ರತ ಮಾಡ್ತಾ ಇದ್ರನ್ನ ಕೇಳಿ ತುಂಬ ಖುಷಿಯಾಗುತ್ತೆ. ನಮ್ಮ ಸಂಪ್ರದಾಯ ನಾವು ಯಾವತ್ತೂ ಬಿಡಬಾರ್ದು, ಹೌದು ತಾನೆ? ನೋಡಿ, ಈಗ ಗಂಜಿ ಹಾಕ್ಕೊಳ್ಳಿ. ಗಂಜಿಗೆ ಉಪ್ಪಿನಕಾಯಿ ಮತ್ತು ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ತುಪ್ಪ ಮಾತ್ರ ಮರಿಬೇಡಿ. ನೋಡಿ, ತುಪ್ಪ ಹಾಕ್ಕೊಂಡು
ಬಿಸಿ ಬಿಸಿ ಗಂಜಿ ಊಟ ಮಾಡಿ. ಅದ್ಭುತವಾಗಿರುತ್ತೆ ಈ ವ್ರತಕ್ಕೆ. ನೇಂದ್ರ ಬಾಳೆ ಪುಡ್ಡಿಂಗನ್ನು ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೀಮಲ್ಲಿಟ್ಟು ನೇಂದ್ರ ಬಾಳೆಹಣ್ಣ ಬೇಯಿಸ್ಕೊಳ್ಳಿ. ಎಲ್ಲದಕ್ಕೂ ಈಗ ನಾನು ಮಾಡೋ ರೆಸಿಪಿಗಳಿಗೆ 3-4 ರೆಸಿಪಿಗಳಿಗೆ ಇದು ಹೆಲ್ಪ್ ಆಗುತ್ತೆ. ಇದು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಳ್ಳಿ. ಅದು ನುಣ್ಣಗೆ ಆಗದಿದ್ದರೆ ಪುಡ್ಡಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ನೋಡಿ ಮಿಕ್ಸಿಗೆ ಹಾಕ್ಕೊಂಡೆ ನಾನು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಡೆಯುತ್ತೆ, ಉಪ್ಪು ಆಮೇಲೆ ಹಾಕಿದರೂ ನಡೆಯುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆ ನಂತರ ಏನು ಗೊತ್ತಾ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಒಂದು ಉಂಡೆ ಕಟ್ಟಲಿಕ್ಕೆ ಬರುವಷ್ಟನ್ನು ನಾವು ಅಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಜಾಸ್ತಿ ಸಿಹಿ ಹಾಕೊಳ್ಳೋದಿದ್ರೆ ತುಂಬಾ ಅದ್ಭುತವಾಗಿ ಬರುತ್ತೆ. ಬಿಸಿ ಬಿಸಿ ತಿನ್ನಲಿಕ್ಕೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಇದು. ಸ್ವಲ್ಪ ಸಿಹಿ ಇಷ್ಟಪಡೋರು ತಾನೇ ಈ ವ್ರತ ಮಾಡೋದು. ಮೆಣಸಿನಕಾಯಿ ಎಲ್ಲ ಇಲ್ಲದೆ ನಾವು ಮಾಡಬೇಕು ಅಂದರೆ ಒಂದಾ ಸಿಹಿಯಕ್ಕೆ ಮೊರೆ ಹೋಗಬೇಕು, ಸಪ್ಪೆ ತಿನ್ನಲಿಕ್ಕೆ ಆಗೋದಿಲ್ಲ ತಾನೆ. ಈ ಥರ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಕೊಡ್ಲಿಕ್ಕೆ ಅಂತ ಹೇಳಿ ಮಾಡಿಸಿದ್ದು, ತುಂಬ ಸ್ಮೂತಾಗಿ ಬರುತ್ತೆ. ವಯಸ್ಸಾದವ್ರಿಗೂ ಇದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆನಂತರ ನೋಡಿ ತೆಂಗಿನಕಾಯಿ ತುರ್ಕೊಳ್ಳಿ. ಅದಕ್ಕೆ ಇದು ಎಳ್ಳು ಹುರಿದಿದ್ದು ಹಾಕ್ಕೊಂಡೆ. ಆ್ಯಕ್ಚುಲಿ ಏಲಕ್ಕಿ ಹಾಕ್ಕೋಬೇಕು ಈ ವ್ರತಕ್ಕೆ ಬರದ ಕಾರಣ. ಎಳ್ಳು, ಬೆಲ್ಲ, ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಒಂದು ಬಾಳೆ ಎಲೆ ತೆಕ್ಕೊಂಡು ಅದಕ್ಕೆ ನೋಡಿ ಈ ಮಿಕ್ಸ್ ಕಲಸಿರ್ತೀವಲ್ಲ ನೇಂದ್ರ ಬಾಳೆಹಣ್ಣಿದ್ದು, ಅದನ್ನ ಹಾಕಿ ರೊಟ್ಟಿ ಥರ ತಟ್ಟಿ ಮಧ್ಯಕ್ಕೆ ಈ ಫಿಲ್ಲಿಂಗ್ಸ್ ಇದೆಯಲ್ಲ ತೆಂಗಿನಕಾಯಿ ಬೆಲ್ಲದ್ದು, ಅದನ್ನ ಹಾಕ್ಕೊಳ್ಳಿ. ಆಮೇಲೆ ಪುನೊಂದು ಲೇಯರು ನೋಡಿ ಹೀಗೆ ಮಾಡಿ ಇನ್ನೊಂದು ಲೇಯರು ಬಾಳೆಹಣ್ಣಿದು ಮಿಕ್ಸರನ್ನು ರೊಟ್ಟಿ ಥರ ತಟ್ಟಿ, ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ಇನ್ನೊಂದು ಎಲೆಯಲ್ಲಿ ತಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಇಟ್ಕೊಳ್ಳಿ. ಆನಂತರ ಪುನಃ ಆ ತೆಂಗಿನಕಾಯಿ ಮಿಕ್ಸರ್ ಹಾಕ್ಕೊಂಡು ಫುಲ್ ಸೀಲ್ ಆಗುವ ಹಾಗೆ ಮಾಡಿ ಒಂದು 5 ನಿಮಿಷ ಬೇಯಿಸಿದರೆ ಆಗಿಬಿಡುತ್ತೆ. ತೋರಿಸ್ತಾ ಇದ್ದೀನಿ ತಾಳಿ ನೀಟಾಗಿ. ನೋಡಿ ನೀಟಾಗಿ ಕವರ್ ಮಾಡಿಕೊಳ್ಳಿ. ಸ್ಟೀಮಲ್ಲಿ ಒಂದು 10 ನಿಮಿಷ ಇಟ್ಟು ಬೇಯಿಸಿ. ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ ಅಂಶ ಮಾತ್ರ ಅದು ಬೇಯಬೇಕಾಗಿರುವಂಥದ್ದು. ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ ಹೋಗುತ್ತೆ ಇದರಲ್ಲಿ ರೆಸಿಪಿನಲ್ಲಿ. ಆನಂತರ ಇದು ಸ್ವಲ್ಪ ಬಿಸಿ ಉಂಟು, ತಣ್ಣಗಾದ ನಂತರ ಕಟ್ ಮಾಡಿದರೆ ತುಂಬ ನೀಟಾಗಿ ಬರುತ್ತೆ. ನನಗೆ ಲೇಟ್ ಆಗ್ತಿತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಕಟ್ ಮಾಡಿದೆ. ತಿಂಡಿಗೆ ಅಂತೂ ತುಂಬ ಚೆಂದ ಆಗುತ್ತೆ ಇದು. ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಇರಬೇಕಿದ್ರೆ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಅಂತೂ ಅದ್ಭುತವಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ತಣ್ಣಗಾದ ನಂತರ ಯಾವ ಥರ ಆಗಿದೆ ಅಂತಲೂ ನೋಡಿ ನೀವು. ತುಂಬ ಸ್ಮೂತಾಗಿ, ಅದೇ ವಯಸ್ಸಾದವರಿಗೆಲ್ಲ ತುಂಬ ಹಿತ ಆಗುತ್ತೆ ನೋಡಿ. ಈಗ ಅದೇ ಥರ ಮಾವಿನ ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕಿ ತೆಕ್ಕೊಂಡು ಈಗ ಚಪಾತಿ ಮಾಡೋದನ್ನು ನೋಡೋಣ ನಾವು. ನೋಡಿ ನೀಟಾಗಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ, ಚಪಾತಿ ಹಿಟ್ಟು ಹಲಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಸುತ್ತೋ ಅಷ್ಟು. ಯಾಕಂದರೆ ಬಾಳೆಹಣ್ಣಿನ ಫ್ರೆಶ್ ಬಾಳೆಹಣ್ಣಾಗಿದೆ, ಸ್ವಲ್ಪ ಜಾಸ್ತಿ ಚಪಾತಿ ಹಿಟ್ಟು ಹಿಡಿಬೋದು. ಅದಕ್ಕೆ ಸ್ವಲ್ಪ ಹಳೇದು ಸ್ವಲ್ಪ ಒಣಗಿದಂಗೆ ಇದ್ದರೆ ಸ್ವಲ್ಪ ಕಡಿಮೆ ಹಿಟ್ಟು ಹಿಡಿಸ್ಬೋದು. ಅಷ್ಟೇ. ನೀಟಾಗಿ ಕಲಿಸ್ಕೊಂಡು ಉಂಡೆ ಮಾಡಿಟ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡು. ಆನಂತರ ಚಪಾತಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯಲ್ಲವರು ಎಲ್ರಿಗೂ ಇಷ್ಟ ಆಯಿತು ಚಪಾತಿ ಇದ್ರದ್ದು. ಬಟ್ ಬೇಯಿಸ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟು ನೋಡಿ.
ಆನಂತರ ಲಟ್ಟಿಸಿ ಚಪಾತಿ ಬಟ್ಟೆ ತೀರಾ ಸ್ಮೂತ್ ಹ್ಯಾಂಡಾಗಿ ಮಾಡಬೇಕು. ಜಾಸ್ತಿ ಒತ್ತಲಿಕ್ಕೆ ಹೋದರೆ ಇನ್ನೊಂದು ಶೇಪೇ ಆಗಿಬಿಡುತ್ತೆ, ಅದು ನೀವು ನೋಡ್ಬೋದು. ಸಿಹಿ ಬೇಡ ಅಂತ ಅನ್ನೋರು ಮಾವಿನಕಾಯಿ ಶುಂಠಿ ಚಟ್ನಿ ಮಾಡಿದರೆ ಅದ್ರ ಜೊತೆ ನಾವು ಸರ್ವ್ ಮಾಡಿದ್ದೆ, ತುಂಬಾ ಚೆನ್ನಾಗಾಗುತ್ತೆ. ಎಣ್ಣೆ ಹಾಕ್ಕೊಂಡು ಅದನ್ನ ಕಾಯಿಸ್ಕೊಳ್ಳಿ. ನೋಡಿ ಚಪಾತಿ ರೆಡಿಯಾಗಿಯೇ ಬಿಡ್ತು. ಈಗ ನೋಡಿ ನಾವು ಸ್ವೀಟ್ ಕಟ್ಲೆಟ್ ಮಾಡೋಣ. ನೇಂದ್ರ ಹಣ್ಣಿದ್ದು ತುಂಬಾ ಚೆನ್ನಾಗಾಗುತ್ತೆ ಆಯಿತಾ. ನೋಡಿ ಇದಕ್ಕೂ ಅಷ್ಟೇ ಸ್ಟೀಮ್ ಮಾಡಿದ ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಬೈಂಡಿಂಗಿಗೋಸ್ಕರ ನಾವೀಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನಿಮಗೆ ಅಕ್ಕಿ ಹಿಟ್ಟು ಎಲ್ಲದಕ್ಕೂ ಬೇಡ ಅಂತ ಅನ್ನೋರು ಚಿಕ್ಕ ರವೆ ಅಥವಾ ಗೋಧಿ ಹಿಟ್ಟು ಏನು ಬೇಕಾದರೆ ಹಾಕ್ಕೊಂಡು ಮಾಡಿ, ಮೈದಾ ಮಾತ್ರ ಬೇಡ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ನಾನು ಅಕ್ಕಿ ಹಿಟ್ಟಾಗಿ ಕಲಿಸ್ಕೊಂಡೆ, ನಮಗೆ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಇಷ್ಟ ಆಗುತ್ತೆ. ನೋಡಿ ಇದು ಗಟ್ಟಿ ಆಯಿತು. ಆನಂತರ ಚಿಕ್ಕ ಚಿಕ್ಕ ಪೇಡ ಥರ ಇದನ್ನ ಮುರಿದು ಇಟ್ಕೊಳ್ಳಿ. ನೀವು ನೋಡ್ಬೋದು, ತೀರಾ ತೆಳ್ಳಗೆ ಮಾಡಬೇಡಿ, ಯಾಕೆಂದರೆ ತುಂಬ ಸ್ಮೂತ್ ಇರೋ ಕಾರಣ ನಮಗೆ ಅದು ಬಿಡಿಸ್ಲಿಕ್ಕೆ ಬರೋದಿಲ್ಲ ಆಮೇಲೆ. ನೋಡಿ ಇದನ್ನ ಸ್ವಲ್ಪ ಬಿಡಿಸ್ಕೊಂಡು ಆಮೇಲೆ ಬೆಲ್ಲ, ತೆಂಗಿನಕಾಯಿ, ಎಳ್ಳಿನ ಮಿಕ್ಸರ್ ಇದೆಯಲ್ಲ ಅದನ್ನ ಫಿಲ್ಲಪ್ ಮಾಡಿ ಪೇಡದ ಶೇಪಿಗೆ ಕೊಡಿ. ಅದನ್ನ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ತವಾದ ಮೇಲೆ ಇಟ್ಟು ಶಾಲೋ ಫ್ರೈ ಮಾಡಿ, ಅಂದರೆ ತುಪ್ಪ ಹಾಕಿ ಕಾಯಿಸ್ಕೊಳ್ಳಿ ಎರಡೂ ಬದಿನೂ. ನಿಮಗೆ ಅದು ಬೇಡ ಅಂತಂದರೆ ಮೋದಕ ಅಥವಾ ನಿಮಗೆ ಮೋಮೋಸ್ ಅಂತಾರಲ್ಲ ಆ ಶೇಪಲ್ಲಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ, ಅದೂ ಚೆನ್ನಾಗಾಗುತ್ತೆ. ಒಂದು ನೀರು ಕುದ್ದಿದ ನಂತರ ಇಡ್ತೀವಲ್ಲ, ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡು ಸಾಕು, ಬೇಗ ಬೇಯುತ್ತೆ ಅದು. ಚಪಾತಿ ತವಾದ ಮೇಲೆ ಇಟ್ಟು ನೋಡಿ ಈ ಥರ ತುಪ್ಪ ಹಾಕಿ ಅದನ್ನ ಶಾಲೋ ಫ್ರೈ ಮಾಡ್ಕೊಳ್ಳಿ, ಕಟ್ಲೆಟ್ ಥರ. ಇದಂತೂ ಅದ್ಭುತವಾಗಿತ್ತಾಯ್ತಾ ತಿನ್ನಲಿಕ್ಕೆ. ಬಟ್ ಒಂದು ಏನು ಗೊತ್ತಾ, ಸ್ವೀಟ್ ಆದ ಕಾರಣ ಇದಕ್ಕೆ ತುಪ್ಪ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಅಷ್ಟೇ. ನೋಡಿ ಇದು ಆಗಿಬಿಡ್ತು. ಸ್ವಲ್ಪ ಕರಟಿದ್ರು ಅಂತೂ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಕ್ರಿಸ್ಪಾಗಿ, ಹೊರಗಿಂದ ಕ್ರಿಸ್ಪ್, ಒಳಗಿಂದ ಸ್ಮೂತು. ಆನಂತರ ನೋಡಿ ಈ ಬಾಳೆಹಣ್ಣು ಹಾಕಿ ಇನ್ನೊಂದು ಪಾಯಸ ಮಾಡೋಣ ನಾವು. ನಾನು ಪಾಯಸ ಮೊನ್ನೆ ನವರಾತ್ರಿಯಲ್ಲೂ ತೋರಿಸಿದ್ದೆ, ಬಟ್ ಅದು ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಾಡಿರುವಂಥದ್ದು. ಈ ವ್ರತಕ್ಕೆ ಅದು ಬರದ ಕಾರಣ ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ಫಸ್ಟು ಸ್ಟೀಮ್ ಮಾಡಿದಂತಹ ಬಾಳೆಹಣ್ಣನ್ನು ನಾನು ನೋಡಿ ಒಂದೇ ಪಾತ್ರೆನ ಬಳಸಿ ಮಿಕ್ಸಿಯೆಲ್ಲ ಮಾಡ್ತಾಯಿದ್ದೀನಿ.
ನೋಡಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆನಂತರ ನೋಡಿ ಬಾಣಲಿಗೆ ತುಪ್ಪ ಹಾಕ್ಕೊಂಡು ಹಸಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಂಡು ಅದನ್ನ ಫ್ರೈ ಮಾಡಿಟ್ಕೊಳ್ಳಿ. ತುಂಬ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಬದಲು. ಆನಂತರ ನೋಡಿ ಬಾಳೆಹಣ್ಣು ಹಾಕಿ ಸ್ವಲ್ಪ ಅದನ್ನ ಫ್ರೈ ಮಾಡಿ 1-2 ನಿಮಿಷ ತನಕ. ಆನಂತರ ಅದಕ್ಕೆ ಡೈರೆಕ್ಟಾಗಿ ಅದು ಬೆಲ್ಲ, ಒಂದು ಕದು ಉಪ್ಪು, ಒಂದು ಚಿಟಿಕೆ ಉಪ್ಪು. ಆನಂತರ ಲಾಸ್ಟಿಗೆ ಅದು ಮಿಕ್ಸ್ ಆದ ನಂತರ ತೆಂಗಿನಕಾಯಿ ಹಾಲು ಹಾಕಿ ಕುದಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಅದು ಕುಡಿಯೋಕ್ಕೆ ಮಾತ್ರ. ಕರಟೋದು ಬೇಡ, ಅದು ತುಂಬ ಇಂಪಾರ್ಟೆಂಟ್ ಈ ಸ್ಟೆಪ್ಪಲ್ಲಿ. ನಿನ್ನಿನ ವೀಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಹಲ್ವನೂ ಹಾಕಿದ್ದೆ. ಇನ್ನು ಬಾಳೆಹಣ್ಣಿದು ಪೋಡಿ ತುಂಬ ಎಲ್ಲ ವೆರೈಟಿ ಆಗುತ್ತೆ. ನನಗೆ ಆಗುವಷ್ಟು ವೆರೈಟಿನ ಇದರಲ್ಲಿ ಮಾಡಿ ತೋರಿಸಿದ್ದೀನಿ. ಸ್ವೀಟ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬಾಳೆಹಣ್ಣಿಗೆ ಜಾಸ್ತಿ ಸ್ವೀಟ್ ಹಿಡಿಸಲ್ಲ. ನಾನು ಹಾಕಿದ್ದು ಅನಂತರ ಸ್ವಲ್ಪ ತೆಗೆದೆ ನಾನು ವಾಪಸ್ಸು. ನೋಡಿ ಇದು ಮಾಡಿ ಕುದ್ದ ನಂತರ ಅದಕ್ಕೆ ಹಸಿ ಕೊಬ್ಬರಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಕರೆದಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಪಾಯಸ ರೆಡಿ. ಈ ನೇಂದ್ರ ಬಾಳೆಹಣ್ಣಿನ ಸ್ಪೆಷಲ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೋಡಿ ದಪ್ಪ ಬರುತ್ತೆ ಅದು ಹಣ್ಣಾದ ಕಾರಣ. ಹೇಗೆ ಅನ್ನಿಸ್ತು ಅಂತ ಹೇಳಿ ನೋಡಿ. ಒಂದು ಕಡೆ ಚಪಾತಿ, ಈ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಗೇನೂ ತಿನ್ನೋಕ್ಕಾಗುತ್ತೆ. ಸ್ಟೀಮಲ್ಲಿ ಬೇಯಿಸಿದ್ದನ್ನು ಚಟ್ನಿ ನೆಂಚ್ಕೊಂಡು ತಿನ್ಬೋದು. ಒಂದು ಕಡೆ ಪಾಯಸ, ಒಂದು ಕಟ್ಲೆಟ್, ಮಾವಿನಕಾಯಿ ಶುಂಠಿಯ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ, ನೋಡ್ಬೋದು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.